ಪಂಪ್ವೆಲ್ ಮೇಲ್ಸೇತುವೆಯನ್ನ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಜೊತೆಗೂಡಿ ಉದ್ಘಾಟಿಸಿದರು. ಆ ಬಳಿಕ ಪಡೀಲಿನ ಅಂಡರ್ಪಾಸ್ ಯಾವಾಗ ಪೂರ್ಣಗೊಳ್ಳುತ್ತದೆ ಎನ್ನುವ ಪ್ರಶ್ನೆ ಎದ್ದಿತ್ತು. ಇದೀಗ ಅಂಡರ್ಪಾಸ್ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಅಂಡರ್ಪಾಸ್ ಒಳಭಾಗದಲ್ಲಿ ಬಣ್ಣ ಹಚ್ಚುವ ಕಾಮಗಾರಿ ನಡೆಯುತ್ತಿದೆ. ರಸ್ತೆ ಕಾಮಗಾರಿ ಸದ್ಯದಲ್ಲೇ ಆರಂಭಗೊಳ್ಳಲಿದೆ. ಬಾಕ್ಸ್ ಮಾದರಿಯ ಈ ಅಂಡರ್ಪಾಸಿನ ಇದುವರೆಗಿನ ಕಾಮಗಾರಿಯ ಹೊಣೆ ರೈಲ್ವೆ ಇಲಾಖೆಯದ್ದು. ಹೆದ್ದಾರಿ ಸಂಪರ್ಕ ಮತ್ತು ರಸ್ತೆಯ ಜವಾಬ್ದಾರಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯದ್ದು. ಈ ಬಗ್ಗೆ ಹೆದ್ದಾರಿ ಇಲಾಖೆ ಮತ್ತು ರೈಲ್ವೆ ಇಲಾಖೆಗಳ ನಡುವೆ ಪತ್ರ ವಿನಿಮಯವೂ ಆಗಿದೆ. ಒಟ್ಟು 6 ಕೋಟಿ ರೂಪಾಯಿ ವೆಚ್ಚದ ಬಾಕ್ಸ್ ಮಾದರಿಯ ಕಾಂಕ್ರೀಟ್ ಸೇತುವೆ ನಿರ್ಮಿಸಿ ಅಂಡರ್ಪಾಸ್ ರಚಿಸಲಾಗಿದೆ. ತೆರೆದ ಚರಂಡಿ ನಿರ್ಮಾಣ, ವಿದ್ಯುತ್ ಕಂಬ ತೆರವು ಹೆದ್ದಾರಿ ಇಲಾಖೆಯ ಹೊಣೆ ಎಂದು ರೈಲ್ವೆ ಇಲಾಖೆ ಹೇಳಿದ್ದರಿಂದ ಕಾಮಗಾರಿ ಕೊನೆ ಹಂತದಲ್ಲಿ 2 ಇಲಾಖೆಗಳ ನಡುವೆ ಹಗ್ಗಜಗ್ಗಾಟಕ್ಕೆ ಕಾರಣವಾಗಿತ್ತು. ಇಲ್ಲಿಯ ಮರಗಳನ್ನು ಹೆದ್ದಾರಿ ಇಲಾಖೆ ತೆರವುಗೊಳಿಸಿದೆ. ಇದೀಗ ಅಂಡರ್ಪಾಸ್ನ 90% ಕಾಮಗಾರಿ ಪೂರ್ಣಗೊಂಡಿದೆ. ಪ್ರಸ್ತುತ ದ್ವಿಮುಖ ವಾಹನ ಸಂಚಾರಕ್ಕೆ ಅವಕಾಶವಿರುವ ಹಳೆಯ ಅಂಡರ್ಪಾಸ್ನ ರಸ್ತೆ ನಿರ್ವಹಣೆಯಿಲ್ಲದೆ ಸೊರಗಿದೆ. ರಸ್ತೆಯಲ್ಲಿ ಹೊಂಡಗಳುಂಟಾಗಿವೆ. ಇತ್ತೀಚೆಗೆ ಹೊಂಡ ಮುಚ್ಚುವ ಕಾಮಗಾರಿಯನ್ನು ನಡೆಸಲಾಗಿತ್ತಾದರೂ ಅದರಿಂದಲೂ ಹೊಂಡಗಳಿಗೆ ಮುಕ್ತಿ ಕೊಡುವುದಕ್ಕೆ ಸಾಧ್ಯವಾಗಿಲ್ಲ. ಮಳೆಗಾಲದಲ್ಲಿ ಈ ಅಂಡರ್ಪಾಸ್ ಭಾಗಶಃ ನೀರಿನಿಂದ ಆವೃತವಾಗುತ್ತದೆ. ರಸ್ತೆಯೊಳಗೆ ತಾತ್ಕಾಲಿಕ ನೀರಿನ ಜಲಾಶಯ ನಿರ್ಮಾಣವಾಗುವುದರಿಂದ ವಾಹನಗಳು ನೀರಿನಲ್ಲಿ ದಾರಿ ಹುಡುಕಿಕೊಂಡು ಹೋಗಬೇಕಾಗುತ್ತದೆ. ಭಾರತೀಯ ರೋಡ್ ಕಾಂಗ್ರೆಸ್ ನಿಯಮದಂತೆ ಈ ಅಂಡರ್ಪಾಸ್ 5.50 ಮೀಟರ್ ಎತ್ತರವಿದೆ. ಅಗಲ ಸುಮಾರು 14 ಮೀಟರ್. ಪ್ರಸ್ತುತ ಇರುವ ನಿಯಮಗಳಂತೆ ಕಂಟೈನರ್ ಸಹಿತ ಒಂದು ವಾಹನ ಗರಿಷ್ಠ 4.8 ಮೀಟರ್ ಎತ್ತರವನ್ನು ಹೊಂದಿರಬಹುದಾಗಿದೆ ಎನ್ನುತ್ತಾರೆ ಅಧಿಕಾರಿಗಳು.